ಸರ್ವನ ಮೇಲೂ ಕಣ್ಣಿಡಿ ಅಂತ ಹೇಳಿದ್ದೇನೆ, ಅದಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಂಗಳೂರಿನಲ್ಲಿ ನಾವು ಕೇಳಿರ್ತಕ್ಕಂಥ ಬೈಪಾಸ್ ರಸ್ತೆಯ ಶಿಲಾನ್ಯಾಸ BC ರೋಡಿಂದ ಪೊಳಲಿ, ಪೊಳಲಿಂದ ಕಟೀಲು, ಕಟೀಲಿಂದ ಮುಲ್ಕಿ, ಮೆಲ್ಕಾರಿಂದ ತಲಪಾಡಿ, ಕಾಸರಗೋಡು ಹೋಗತಕ್ಕಂಥ ರಸ್ತೆಯನ್ನು ಬೈಪಾಸ್ ಕೇಳಿದ್ದೇವೆ. ನಿತಿನ್ ಗಡ್ಕರಿ ಅವರು ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಶಿಲಾನ್ಯಾಸವನ್ನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿದ್ದಾರೆ. ಹಾಗಾಗಿ ತತ್ಕ್ಷಣ ಆ ಕಾಮಗಾರಿಯನ್ನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಆ ಕಾಮಗಾರಿಯನ್ನು ಕೇಳ್ತಾ ಇದ್ದೇನೆ. ಮೂರನೇದು, ನಮಗೆ ಬಹಳ ಅಗತ್ಯ ಇರತಕ್ಕಂಥ ಬೇಡಿಕೆ ಇರತಕ್ಕಂಥದ್ದು ಮಾನಿಯಿಂದ ಮೈಸೂರುವರೆಗಿನ ಚತುಷ್ಪಥ ರಸ್ತೆ. ಮೈಸೂರಿಂದ ಮಡಿಕೇರಿವರೆಗೆ ಇವತ್ತು ಆಗಿದೆ. ಆ ಮಡಿಕೇರಿಯಿಂದ ಮಾನಿವರೆಗೆ ಚತುಷ್ಪಥ ರಸ್ತೆಯ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಅದನ್ನು ಮಾಡಿಸಿಕೊಡ್ಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಮೂರನೇದು, ಬಹಳಷ್ಟು ಚರ್ಚೆಯಲ್ಲಿರ್ತಕ್ಕಂಥದ್ದು ಮಂಗಳೂರಿನ ಟೋಲ್ ಗೇಟ್. ಪ್ರಹ್ಲಾದ್ ಜೋಶಿ ಅವರೇ, ಒಂದು ಸಮಸ್ಯೆ ಇದೆ. ಮಂಗಳೂರು ನಗರ ಪಾಲಿಕೆ ಒಳಗೆ 15 ಕಿಲೋಮೀಟರ್ ಒಳಗೆ ಟೋಲ್ ಗೇಟ್ ಇದೆ. 30 ಕಿಲೋಮೀಟರ್ನಲ್ಲಿ 3 ಟೋಲ್ ಗೇಟ್ಗಳು ಬರ್ತದೆ. ಹಾಗಾಗಿ ನಾವು ಆ ಟೋಲ್ ಗೇಟ್ NMPT ಟೋಲ್ ಗೇಟ್ ಇದೆ, ಆ ಟೋಲ್ ಗೇಟ್ NITK ಹತ್ತಿರ ಇದೆ. ಆ ಟೋಲ್ ಗೇಟನ್ನು ಹೆಜ್ಮಾಡಿಯಲ್ಲಿ ಮರ್ಜರ್ ಮಾಡಬೇಕು ಅಥವಾ ಅದನ್ನು ಸರ್ಕಾರ ಹಿಂದೆ ತೆಗಿಬೇಕು ಅಂತ ಹೇಳ್ತಕ್ಕಂಥದ್ದಕ್ಕೆ ಹೋರಾಟಗಳು ನಡೀತಾ ಇದ್ದಾವೆ. 10 ಬಾರಿ ಸಭೆಗಳನ್ನು ಮಾಡಿದ್ದಾವೆ. ನಾನು ಇವತ್ತು ಪ್ರಾರ್ಥನೆ ಮಾಡ್ತೇನೆ, ಆ ಟೋಲ್ ಗೇಟನ್ನು ತೆಗೆಯುವುದರ ಮುಖಾಂತರ ಮಂಗಳೂರಿನ ಜನತೆಗೆ ಮುಕ್ತಿಯನ್ನು ಕೊಡಬೇಕು ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಮಾಡ್ತೇನೆ. ಬಹಳ ಆನಂದ ಆಗ್ತಾ ಇದೆ. BC ರೋಡ್ ನಮ್ಮ ರಾಜೇಶ್ ನಾಯ್ಕರ ಕ್ಷೇತ್ರ.